ನರಿಕೊಂಬು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆಹರು ನಗರದಿಂದ ಕಸವನ್ನ ಕೊಪ್ಪಳಕೋಡಿ ಎಂಬಲ್ಲಿ ಸಾರ್ವಜನಿಕ ರಸ್ತೆ ಬದಿಗೆ ತಂದು ಹಾಕಿದ್ದಾರೆ ಎಂದು ಆರೋಪಿಸಿ ಸ್ಥಳೀಯರು ಗ್ರಾಮ ಪಂಚಾಯತ್ ವಿರುದ್ಧ ಹರಿಹಾಯ್ದ ಘಟನೆ ನಡೆದಿದ್ದು, ಬಳಿಕ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿ ಶಾಂತಗೊಳಿಸಿದ ಘಟನೆ ನಡೆದಿದೆ. ಬಂಟ್ವಾಳ ಪುರಸಭಾ ವ್ಯಾಪ್ತಿಗೆ ಹತ್ತಿರದಲ್ಲಿರುವ ನರಿಕೊಂಬು ಗ್ರಾಮ ಪಂಚಾಯತ್ಗೆ ಸೇರಿದ ಪಾಣಿಮಂಗಳೂರು ಸಮೀಪದ ನೆಹರು ನಗರ ಎಂಬಲ್ಲಿ ರಾಶಿ ಬಿದ್ದ ಕಸವನ್ನ ಗ್ರಾಮ ಪಂಚಾಯತ್ಗೆ ಸೇರಿದ ಕಸ ವಿಲೇವಾರಿ ವಾಹನದ ಮೂಲಕ ತಂದು ಅದೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಪ್ಪಳಕೋಡಿ ಎಂಬಲ್ಲಿ ರಸ್ತೆ ಬದಿಯಲ್ಲಿ ತಂದು ಡಂಪ್ ಮಾಡಲಾಗಿದೆ. ಶಿಶು ಮಂದಿರ ಸಹಿತ ಅನೇಕ ಮನೆಗಳಿರುವ ಪರಿಸರ ಇದಾಗಿದ್ದು, ಇಲ್ಲಿ ಕಸವನ್ನು ತಂದು ಡಂಪ್ ಮಾಡಿ ಹೋಗಿರುವ ವಿರುದ್ಧ ಸಾರ್ವಜನಿಕರು ಹರಿಹಾಯ್ದಿದ್ದಾರೆ. ಗ್ರಾಮಸ್ಥರು ಸ್ಥಳದಲ್ಲಿ ಜಮಾಯಿಸಿದ್ದು ಸ್ಥಳೀಯ ಪಂಚಾಯತ್ನ ಪಿಡಿಒಗೆ ಫೋನ್ ಮೂಲಕ ವಿಷಯವನ್ನ ತಿಳಿಸಿದ್ದಾರೆ. ಕೂಡಲೇ ಕಸವನ್ನ ವಿಲೇವಾರಿ ಮಾಡಿ ಮತ್ತು ಎಲ್ಲಿಂದ ಕಸವನ್ನ ತರಲಾಗಿದೆಯೋ ಅಲ್ಲಿಯೇ ಕಸವನ್ನ ವಾಪಸ್ಸು ಡಂಪ್ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಕೊನೆಗೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಯಾವುದೇ ಗೊಂದಲವಾಗದಂತೆ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಮತ್ತು ಸಾರ್ವಜನಿಕರ ಒತ್ತಾಯದಂತೆ ಕಸವನ್ನ ಮತ್ತೆ ಅದೇ ಸ್ಥಳಕ್ಕೆ ಡಂಪ್ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದೆಪ್ಪರ